ಶೈಕ್ಷಣಿಕವಾಗಿ ಮುಂದುವರಿದ ಜಿಲ್ಲೆ, ಬುದ್ಧಿವಂತ ಜಿಲ್ಲೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾದ ಉಡುಪಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕಿಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಪ್ಪಿನಗುದ್ರು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅದು ಕೂಡ ಶಾಲೆಯ ಮುಖ್ಯ ಶಿಕ್ಷಕಿ ಶಾಲೆಗೆ ಬಂದರೆ ನಾವು ಶಾಲೆ ಮೆಟ್ಲು ಹತ್ತೋದಿಲ್ಲ ಎಂದು ಧರಣಿ ಕೈಗೊಂಡಿದ್ದಾರೆ. ಹೌದು, 8, 9, 10ನೇ ತರಗತಿಯ ಮಕ್ಕಳು ತರಗತಿಯಲ್ಲಿ ಕುಳಿತು ಪಾಠ ಕೇಳುವ ಸಮಯದಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯರ ವಿರುದ್ಧವೇ ಮಕ್ಕಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಉಪ್ಪಿನಗುದ್ರು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಮೇಲೆ ಸದ್ಯ ಮಕ್ಕಳ ಆಕ್ರೋಶ ಇದೆ. ಮುಖ್ಯೋಪಾಧ್ಯಾಯರ ವರ್ಗಾವಣೆ ಮಾಡಿದರೆ ತರಗತಿಗೆ ತೆರಳುವುದಾಗಿ ಪಟ್ಟು ಹಿಡಿದಿದ್ದಾರೆ ಮಕ್ಕಳು. ಶಾಲೆಯ ಮುಖ್ಯ ಶಿಕ್ಷಕಿ ಮಾಲತಿ ಅವರನ್ನ ವಜಾಗೊಳಿಸಿ ಇಲ್ಲ ವರ್ಗಾವಣೆ ಮಾಡಿ, ಆ ಮೂಲಕ ನಮಗೆ ಸರಿಯಾದ ಶಿಕ್ಷಣವನ್ನು ನೀಡಿ ಎಂದು 48 ಮಕ್ಕಳು ಧರಣಿ ನಡೆಸುತ್ತಿದ್ದಾರೆ. ಮಕ್ಕಳು ಯಾವ ರೀತಿ ಸಮಸ್ಯೆ ಸಿಲುಕಿದ್ದಾರೆ ಎಂದು ಆ ವಿದ್ಯಾರ್ಥಿಗಳೇ ಹೇಳುತ್ತಿದ್ದಾರೆ. ಕೂತ್ಕೊಂಡಿರ್ ಗಂಡ ಹೆಂಡತಿ ಇಬ್ರು ಗಂಡ ಜನತಾ ಕಾಲೇಜ್ ಹಚ್ಚಮ್ಮ ಇಲ್ಲಿಗೆ ತಕೊಂಡ್ ಹೇಳುತ್ತ. ವೆರಿ ಗುಡ್ ವೆರಿ ಗುಡ್. ಮಾತಾಡ ಪಾಠ ಅರ್ಥ ಏನಿಲ್ಲ ಅವ್ರಿಗೆ ಪಾಠ ಅರ್ಥ ಸೋಷಿಯಲ್ ವರ್ಕರ್ ಅಂತ ಕರ್ಕ ಬಂದಿರು. ಸೈಬರ್ ಕರ್ಕ ಬಂದಿರು. ಯಾರನ್ನೆಲ್ಲ ಕರ್ಕ ಬಂದು ಶಾಲೆಗೆ ಇದು ಮಾಡ್ತಾರೆ. ಡ್ರಾಮಾ ಮಾಡ್ತಾರೆ. ಇದೇ ಕಾರಣಕ್ಕೆ ಮಕ್ಕಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬಿಸಿಯೂಟದಲ್ಲಿ ಅವ್ಯವಹಾರ, ಮಕ್ಕಳ ಮೇಲೆ ಸುಳ್ಳು ಆರೋಪ, ಅಕ್ಷರ ದಾಸೋಹ ಮೊಟ್ಟೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಅನ್ನೋದು ಸದ್ಯ ಮಕ್ಕಳ ಆರೋಪ. ಆದರೆ ಮಕ್ಕಳು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸುವುದನ್ನು ಕಂಡು ಹೆತ್ತವರು ಆತಂಕಗೊಂಡಿದ್ದಾರೆ. ಕಳೆದ ವಾರ ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದರೂ ಕಾರ್ಯರೂಪಕ್ಕೆ ಬಂದಿಲ್ಲ. ಶಿಕ್ಷಕಿ ಮತ್ತೆ ಶಾಲೆಗೆ ಬಂದಿದ್ದಾರೆ. ಇದರಿಂದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಮಸ್ಯೆ ಆಗುತ್ತೆ. ಈ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು, ಮಕ್ಕಳನ್ನು ಎಂದಿನಂತೆ ತರಗತಿ ಹೋಗೋದಕ್ಕೆ ಬಿಡಬೇಕು ಅನ್ನೋ ಒತ್ತಾಯ ಪ್ರತಿಭಟನೆಯಿಂದ ಮಕ್ಕಳ ಪೋಷಕರದ್ದು. ಏನು ಸ್ಪಂದನೆ ಇಲ್ಲ. ನಮ್ಗೇನು ಒಂದು ನಾವು ಕೊಟ್ಟಂತ ಲೆಟರಿಗೆ ಮತ್ತು ಪ್ರತಿಯೊಂದಕ್ಕೂ ಏನೂ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಇಲ್ಲಿ ನೋಡಿ, ಕಲ್ಪೆ ತರಕಾರಿ ಇಲ್ಲಿ ನೋಡಿ ಸರ್, ಹಾಲು ಹುಡಿ, ಹಾಲು ಪುಡಿ ಇದೆ ಎಕ್ಸ್ಪೈರಿ ಆಗಿದೆ. ಎಕ್ಸ್ಪೈರಿ 11ನೇ ತಿಂಗಳು 4ನೇ ತಾರೀಕು ಎಕ್ಸ್ಪೈರಿ ಆದ್ದು. ಇದನ್ನು ಹಾಕಿ ಕೊಡ್ತಾ ಇದ್ರು. ಅಕಸ್ಮಾತ್ ಕೇಳೋಕ ನಿಮ್ಗೇನ್ ರೈಟ್ಸ್ ಇದೆ ನೀವು ಕೇಳಲಿಕ್ಕೆ? ನೀವ್ ಯಾರು? ನೀವು ಆಫ್ಟರ್ ಆಲ್ ಯುವರ್ ಪೇರೆಂಟ್ಸ್ ಅಷ್ಟೇ. ಇಲ್ಲಿ ನೋಡಿ ಸರ್, ಸೆಲ್ಫ್ ಚೆಕ್ 15,000 ರೂಪಾಯಿ ಪ್ರತಿ ಟೈಮ್. ನಾವು ಸೆಲ್ಫ್ ಚೆಕ್ ಯಾಕಂತ ಕೇಳ್ದವಾಗ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ನಿಮ್ ಮಾತಾಡ್ಲಿಕ್ಕೆ ಏನಿಲ್ಲ, ಬೇರೆ ಬೇರೆ ಪ್ರತಿಯೊಂದು ಚೆಕ್ ಕೊಡೋಕೆ ಆಗುದಿಲ್ಲ. ಅದು ಯಾವ್ದು ಕಡೆ ಡೀಟೇಲ್ಸ್ ಕೊಡೋದು ಏನ್ 15,000 ರೂಪಾಯಿ ತೆಗೆದು ನಾನು ಯಾವ್ದು ಕಡೆ ಡೆಲಿವರಿ ಮಾಡಿದ್ದಾರೆ ಅದ್ರದ್ದು ಒಂದು ನಮ್ ರೆಕಾರ್ಡ್ ಮಾತಾಡೋದು ಬೇಡ. ಇವರು ಸಂಬಳ ತಿಂತ್ರಿ ಸರ್, 1 ಲಕ್ಷದ ಎಷ್ಟು 20,000 ತಿಂತ್ರ. ಅವ್ರ ಸುಮ್ಮನೆ ಕೂಕಂತಿಲ್ಲ. ಪಾಪ ಈ ಮಕ್ಳಿಗೆ 4 ಅಕ್ಷರ ಹೇಳಿ ಕೊಟ್ಟಿರೋ ಹೆಂಡಿ ಕೊಡ್ಲಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ವಿದ್ಯೆ ಬುದ್ಧಿಯಿಂದ ಅವ್ರು ಕಲಿಕ. ಇವ್ರೇನ್ ಕಲ್ಸ ಜಾಗ ಅಷ್ಟೊಳಗೆ ಸಮಸ್ಯೆ ಅಂತ ಕಣಿ. ಮಕ್ಕಳಿಗೆ ಪ್ರತಿಯೊಂದು ಮೊಟ್ಟೆ ಹೇಳ್ರಲ್ಲ ಮಗ, ಮೊಟ್ಟೆದು ಮತ್ತೆ ಚಿಕ್ಕಿದ ಮತ್ತೆ ಹಾರ್ ಪೌಡ್ರ್ ಮತ್ತೆ ಈ ಬಂದಂತ ಫುಡ್ ಇತ್ತು ಕಣಿ. ಅದು ಯಾರ್ಯಾರಿಗೂ ಕದ್ದು ಮಾರುವಂತ